ನಾಡಹಬ್ಬ ದಸರಾ ಎಂದರೆ ಊರಿಗೆ ಊರೇ ಸಂಭ್ರಮ. ದೇಶದಾದ್ಯಂತ ಈ ನವರಾತ್ರಿ ದಸರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಅದೇ ರೀತಿ ಬಂಟ್ವಾಳದ ದಸರಾ ಈ ಬಾರಿ ಮತ್ತಷ್ಟು ಕಳೆಗಟ್ಟಲಿದೆ. ಹೌದು, ಬಂಟ್ವಾಳ ಶ್ರೀ ಶಾರದಾ ಮಹೋತ್ಸವದ ವೈಭವಕ್ಕೆ ಅಮೋಘ ಮಲ್ಲಕಂಬ ವ್ಯಾಯಾಮ ಪ್ರದರ್ಶನವು ಮತ್ತಷ್ಟು ಮೆರುಗು ತಂದುಕೊಡಲಿದೆ. ನಾಡಹಬ್ಬ ದಸರಾವನ್ನ ಎಲ್ಲೆಡೆ ವಿಜೃಂಭಣೆಯಿಂದ ಆಚರಿಸಲು ಭರದ ಸಿದ್ಧತೆಗಳು ನಡೆಯುತ್ತಿವೆ. ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ನಡೆಯುವ ದಸರಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಹಬ್ಬ. ಅದರಲ್ಲೂ ಬಂಟ್ವಾಳದ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿಯ ದೇವಾಲಯದಲ್ಲಿ ನಡೆಯುವ ದಸರಾ ಮಹೋತ್ಸವವಂತೂ ವಿಶ್ವಪ್ರಸಿದ್ಧ. ವೈಭವದ ದಸರಾ ಮಹೋತ್ಸವಕ್ಕೆ ಹೆಸರುವಾಸಿಯಾಗಿರುವ ಬಂಟ್ವಾಳದ ದಸರಾ ಮಹೋತ್ಸವ ಈ ಬಾರಿ ಅಮೋಘ ಮಲ್ಲಕಂಬ ವ್ಯಾಯಾಮ ಪ್ರದರ್ಶನವು ಮೆರುಗು ತಂದುಕೊಡಲಿದೆ. ಬಂಟ್ವಾಳದ ನೇತ್ರಾವತಿ ನದಿ ತೀರದ ವಿಶಾಲ ವೇದಿಕೆಯಲ್ಲಿ ಬಂಟ್ವಾಳದ ಶ್ರೀ ಯಶವಂತ ವ್ಯಾಯಾಮ ಶಾಲೆಯ ಸದಸ್ಯರಿಂದ ಅಮೋಘ ಮಲ್ಲಕಂಬ ವ್ಯಾಯಾಮ ಪ್ರದರ್ಶನ ನಡೆಯಲಿದೆ. ಬಂಟ್ವಾಳದ ದಸರಾ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಯಶವಂತ ವ್ಯಾಯಾಮ ಶಾಲೆಯ ಯುವಕರಿಂದ ಅಕ್ಟೋಬರ್ 19ರ ರಾತ್ರಿ 9 ಗಂಟೆಯಿಂದ 11:30ರವರೆಗೆ ಮಲ್ಲಕಂಬ ವ್ಯಾಯಾಮ ಪ್ರದರ್ಶನ ನಡೆಯಲಿದೆ. ಇದರ ಜೊತೆಗೆ ಪ್ರಖ್ಯಾತ ಸುಗಮ ಸಂಗೀತ ಕಲಾವಿದರಿಂದ ಪ್ರಾರ್ಥನೆ, ದೇಶಭಕ್ತಿ ಹಾಗೂ ಇತರ ಗೀತೆಗಳು, ಬ್ರಾಸ್ ಬ್ಯಾಂಡ್, ಸುಮಧುರ ವಾದ್ಯ ಸಂಗೀತದ ಹಿನ್ನೆಲೆಯ ಜೊತೆಗೆ ಹಿತಮಿತವಾದ ಮಾತುಗಳಲ್ಲಿ ವೀಕ್ಷಕ ವಿವರಣೆ, ಆಕರ್ಷಕ ಶಿಸ್ತುಬದ್ಧ ಪಥಸಂಚಲನ, ಧ್ವಜವಂದನೆ ಪ್ರೇಕ್ಷಕರ ಮನಸೂರೆಗೊಳ್ಳಲಿದೆ. ಈ ಮಲ್ಲಕಂಬದ ಸಾಂಪ್ರದಾಯಿಕ ವ್ಯಾಯಾಮ ಪ್ರದರ್ಶನವು ದಿನಾಂಕ 19/10/2018 ಶುಕ್ರವಾರ ರಾತ್ರಿ ಗಂಟೆ 9ರಿಂದ 11:30ರವರೆಗೆ ನಮ್ಮ ತಿರುಮಲ ವೆಂಕಟರಮಣ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಶಾರದಾ ಪೂಜೆಯ ಪರ್ವ ಸಂದರ್ಭದಲ್ಲಿ ತಿರುಮಲ ವೆಂಕಟರಮಣ ಸ್ವಾಮಿ ಕಲ್ಯಾಣ ಮಂಟಪದ ವಿದ್ಯುತ್ ದೀಪಾಲಂಕೃತವಾದ ಪ್ರಾಂಗಣದಲ್ಲಿ ನಡೆಯಲಿದೆ. ಇದು ಅಚ್ಚ ಭಾರತೀಯ ವ್ಯಾಯಾಮ ಕಲಾ ಪದ್ಧತಿ. ಜನಮಾಸದಲ್ಲಿ ಇದಕ್ಕೆ ಜನಪ್ರಿಯತೆ ಗಳಿಸಿಕೊಡಬೇಕು ಎಂಬ ಉದ್ದೇಶದಿಂದ ಈ ಒಂದು ವ್ಯಾಯಾಮ ಪ್ರದರ್ಶನ ನಾವಿಲ್ಲಿ ಏರ್ಪಾಡು ಮಾಡ್ತಾ ಇದ್ದೀವಿ. ಇದಕ್ಕೆ ಪ್ರತ್ಯೇಕವಾಗಿ ಹಿನ್ನೆಲೆಯಲ್ಲಿ ಜಿಲ್ಲೆಯ ಪ್ರಖ್ಯಾತ ಸುಗಮ ಸಂಗೀತ ಕಲಾವಿದರಾದ ಶ್ರೀ ಪೈ ರವೀಂದ್ರ ಪ್ರಭು, ಮುಲ್ಕಿ ರವೀಂದ್ರ ಪ್ರಭು ಇವರ ನೇತೃತ್ವದಲ್ಲಿ ಪ್ರಾರ್ಥನೆ ಹಾಗೂ ದೇಶಭಕ್ತಿಗಳ ಭಕ್ತಿಗೀತೆಗಳ ಒಂದು ಕಾರ್ಯಕ್ರಮವೂ ಕೂಡ ಇದೆ. ಅಕ್ಟೋಬರ್ 19ರಂದು ನಡೆಯಲಿರುವ ವಿಶೇಷ ಅಮೋಘ ಸಾಂಪ್ರದಾಯಿಕ ಮಲ್ಲಕಂಬ ವ್ಯಾಯಾಮ ಪ್ರದರ್ಶನಕ್ಕೆ ಬಂಟ್ವಾಳ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿ ಕೃಪಾ, ಶ್ರೀ ಗಣೇಶೋತ್ಸವ ಮತ್ತು ಶಾರದೋತ್ಸವ ಸಮಿತಿಯ ಪ್ರಮುಖರಾದ ಹಾಗೂ ಬಂಟ್ವಾಳದ ಪ್ರಸಿದ್ಧ ವಿಎನ್ಆರ್ ಗೋಲ್ಡ್ ಮಾಲಕ ಬಿ ನಾಗೇಂದ್ರ ಬಾಳಿಕ, ಪ್ರಮುಖರಾದ ಬಿ ವೆಂಕಟೇಶ್ ನಾಯಕ್, ಬಿ ಗಣೇಶ್ ನಾಯಕ್, ಬಿ ನಾರಾಯಣ್ ಕಾಮತ್, ಬಿ ಗಣೇಶ್ ಭಟ್, ಬಿ ವೆಂಕಟರಮಣ ಭಟ್ ಅವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮದ ತಯಾರಿಗಳು ಭರದಿಂದ ನಡೆಯುತ್ತಿವೆ. ಈ ಮೂಲಕ ಐತಿಹಾಸಿಕ ಕಾರ್ಯಕ್ರಮವೊಂದಕ್ಕೆ ಸಾಕ್ಷಿಯಾಗಲು ವೇದಿಕೆ ಸಜ್ಜಾಗುತ್ತಿದೆ. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ಬಂಟ್ವಾಳ.